ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ ರೈಸ್, ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ತೂರ್ದಾಲ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಮೆಕಾಯ್ ಹೋಮ್ ಅಪ್ಲಯನ್ಸಸ್ ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್ ಹಾಗೂ ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಹಾಯ್ ನಮಸ್ಕಾರ ವೀಕ್ಷಕರೇ, ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ನಮ್ಮ ಸುರೇಶ್ ಅಡುಗೆ ಮನೆ, ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್, ಭದ್ರಾವತಿ ರೈಸ್, ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ತೂರ್ದಾಲ್, ಸತ್ಯನಾಥ್ ಸ್ಟೋರ್ಸ್, ಮಿಕಾಯ್ ಹೋಮ್ ಅಪ್ಲಯನ್ಸಸ್, ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು, ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ, ಹಾಗೆಯೇ ಲಲಿತಾ ಜ್ಯುವೆಲರಿ ಮಾರ್ಟ್ ಲಿಮಿಟೆಡ್. ಎಸ್, ನಮ್ಮ ಸುರೇಶ್ ಅಡುಗೆ ಮನೆಯಲ್ಲಿ ನೀವು ವಿಶೇಷವಾದ ಖಾದ್ಯ, ವಿಶೇಷವಾದ ಅಡುಗೆಯನ್ನು ಡೈಲಿ ನೋಡ್ತಾ ಇದ್ದೀರಾ. ಹಾಗೆಯೇ ಇವತ್ತು ಸ್ಪೆಷಲ್ ಆಗಿ ಏನು ಅಂತ ಹೇಳಿದರೆ ಕೀರ್ತೇಶ್ ಅವರು ಇದ್ದಾರೆ. ಅವ್ರು ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ, ಏನು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳುವಲ್ಲ. ಹಾಗಾದರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಬೇಕಲ್ವ. ಕೀರ್ತೇಶ್ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಹೇಗಿದ್ದೀರಾ? ಹುಷಾರಾಗಿದ್ದೀರಾ? ಓಕೆ, ಎಲ್ಲಿಂದ ಬರ್ತಿದ್ದೀರಾ ನೀವು? ನಾವು ಬಂಟ್ವಾಳದಿಂದ ಸೀದಾ ನಮ್ಮ ಅಡುಗೆ ಮನೆಗೆ ಬಂದಿದ್ದೀರಲ್ಲ. ಏನು ಸ್ಪೆಷಲ್ ಅಡುಗೆ ಮಾಡ್ತೀವಿ? ನಾನು ಇವತ್ತು ಚಿಕನ್ ಗ್ರೀನ್ ಚಿಲ್ಲಿ ಡ್ರೈ. ಹಾಂ, ಚಿಕನ್ ಗ್ರೀನ್ ಚಿಲ್ಲಿ ಡ್ರೈ ಅಲ್ಲ. ಆಮೇಲೆ ಇನ್ನೊಂದು ಗೋಧಿ ಹಲ್ವಾ ಅಲ್ಲ. ಓಕೆ, ಸ್ವೀಟ್, ಅದು ಒಂದು ಸ್ವೀಟ್, ಒಂದು ಖಾರ ಅಲ್ಲ. ಓಕೆ, ಇವತ್ತು ಸ್ಪೆಷಲ್ ಆಗಿ ಅಡುಗೆ ಮನೆಯಲ್ಲಿ ನಾವು ಹುಡುಗರು, ನಾವು ಅಡುಗೆ ಕೂಡ ಸೈ ಅಂತ ನಾಡ ಪಾಕರು ನಾವಲ್ಲ. ಹಾಗಾದರೆ ಅಡುಗೆ ಮಾಡಲಿಕ್ಕೆ ಅಡುಗೆ ಎಸ್ ಕೀರ್ತೇಶ್, ಇವಾಗ ಅಡುಗೆ ಮನೆ ಬಂದರೆ ಎಂತ ಮಾಡಬೇಕು? ಫಸ್ಟ್ ನಾವು ಚಿಕನ್ ಗ್ರೀನ್ ಚಿಲ್ಲಿ ಡ್ರೈಗೆ ಅಡುಗೆ ಮಾಡಬೇಕು. ಹಾಗಾದರೆ ಓಕೆ, ಫಸ್ಟಿಗೆ ಚಿಕನ್ ಮಾಡ್ತೀರಲ್ಲ. ಓಕೆ, ಏನು ಮಾಡಬೇಕು ಈಗ? ನಾವು ಫಸ್ಟ್ ಮಿಕ್ಸಿ ಜಾರಿಗೆ, ಹಾಗಾದರೆ ಫಸ್ಟಿಗೆ ಏನು ಮಿಕ್ಸ್ ಬೇಕಾ? ಅಂದರೆ ಪೇಸ್ಟ್ ಮಾಡ್ಕೊಳ್ಬೇಕು. ಓಕೆ, ಅದಕ್ಕೆ ಮೊದಲಿಗೆ ನಾನು ಚಿಲ್ಲಿ ತಗೊಳ್ತೇನೆ. ಓಕೆ, ಎರಡು ಕಾಯಿ ಮೆಣಸು. ಓಕೆ, ಅಂದರೆ ಇದು ಕಾಯಿ ಮೆಣಸಲ್ಲೇ ಮಾಡುವಂಥ ಕಾಯಿ ಮೆಣಸು. ನಮಗೆ ಗ್ರೀನ್ ಚಿಲ್ಲಿ, ಗ್ರೀನ್ ಸ್ಪೈಸ್ ಬೇಕು. ಎಂತ ಅಲ್ಲ, ನನಗೆ ಅಷ್ಟು ಗೊತ್ತಿಲ್ಲ. ಗ್ರೀನ್ ಚಿಲ್ಲಿ ಅಂದರೆ ಗ್ರೀನ್. ಓಕೆ, ನೆಕ್ಸ್ಟ್ ಪುದೀನ ತಗೊಂಡು. ಪುದೀನ ಅಲ್ಲ. ಓಕೆ, 4-5 ತಗೊಂಡಿದ್ದೇನೆ. ಓಕೆ, ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪಲ್ಲ. ಓಕೆ, ಎಲ್ಲವನ್ನು ಹಾಕಿ ಪೇಸ್ಟ್ ಮಾಡ್ಕೊಳ್ಬೇಕಲ್ಲ. ಹಾಕಿ ಪೇಸ್ಟ್ ಮಾಡಿ. ಓಕೆ, ಕೊತ್ತಂಬರಿ ಸ್ವಲ್ಪ ಜಾಸ್ತಿನೇ ತಗೊಂಡಿದ್ದೀರಾ? ಸ್ವಲ್ಪ ಜಾಸ್ತಿ, ಗ್ರೀನ್ ಬೇಕಲ್ಲ. ನೆಕ್ಸ್ಟ್ ಜಿಂಜರ್, ಶುಂಠಿ. ಓಕೆ, ಶುಂಠಿ ಆದಮೇಲೆ ಬೆಳ್ಳುಳ್ಳಿ ಬೇಕಲ್ಲ. ಬೆಳ್ಳುಳ್ಳಿ. ಓಕೆ, ನಮಗೆ ನಾವು ಅಂಗಡಿಯಿಂದ ಪೇಸ್ಟ್ ಹೇಗೂ ಮಾಡ್ಬೋದಲ್ಲ. ಓಕೆ, ಸಾಕು. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ನೀರು ಹಾಕಿ ಫುಲ್ ಡ್ರೈ ಆಗಿ ಹರ್ಕೊಳ್ಬೇಕು. ಓಕೆ, ನಮಗೆ ಪೇಸ್ಟ್ ಸ್ವಲ್ಪ ಗಟ್ಟಿ ಬೇಕು. ಸಾಕಾ? ಸಾಕು. ಎಷ್ಟನ್ನ ಈಗ ಪೇಸ್ಟ್ ಮಾಡಬೇಕಲ್ಲ? ಹಾಂ, ಪೇಸ್ಟ್. ಓಕೆ, ಪೇಸ್ಟ್ ಅಂತೂ ರೆಡಿ. ಗ್ರೀನ್ಗೆ ಗ್ರೀನ್ ಮಸಾಲ ರೆಡಿ ಅಲ್ಲ. ನೆಕ್ಸ್ಟ್ ಒಂದು ಬೌಲ್ ತಗೊಳ್ಳಿ. ಓಕೆ, ಇದು ಹೀಗಿರಲಿ. ಹಾಂ, ಇನ್ನು ಅದನ್ನು ಮಿಕ್ಸ್ ಮಾಡ್ತೀರಲ್ಲ? ಹಾಂ. ಓಕೆ, ಚಿಕನ್ ಫುಲ್ ನೀರು ತೆಗೆದು ಡ್ರೈ ಆಗಿ ಹಾಕೊಂಡು. ಓಕೆ, ನೀವು ಬೋನ್ಲೆಸ್ ಚಿಕನ್ ಚಿಕನ್ ಯೂಸ್ ಮಾಡಿ. ಓಕೆ, ಇದರಲ್ಲಿ ಒಂದು 300 ಗ್ರಾಮ್ಸ್ ಇದೆ. ಹಾಂ, ಓಕೆ. ಅದಕ್ಕೆ ನಾವು ಅರಿವಾಗ ಕೂಡ ಮೆಣಸು, ಖಾರ ಎಷ್ಟು ಬೇಕೋ ಅಷ್ಟೇ ಯೂಸ್ ಮಾಡಿಕೊಂಡ್ರೆ ಆಯಿತು. ಓಕೆ, ಮನೆಯಲ್ಲೆಲ್ಲ ನೀವೇ ಅಡುಗೆ ಮಾಡೋದೇ ಹೇಗೆ? ಮಾಡ್ತೇನೆ. ಹಾಂ, ಅಪರೂಪಕ್ಕೆ ಒಮ್ಮೆಲ್ಲ ಅಲ್ಲ, ವಾರಕ್ಕೆ ಒಮ್ಮೆ 4 ಸಲ. ನಾನ್ ವೆಜ್ ಎಲ್ಲ ಇದ್ದಾಗ ನೀವು ಅಮ್ಮನ ಜೊತೆ ಎಲ್ಲ ಕೈ ಜೋಡಿಸೋದಲ್ಲ. ಓಕೆ, ಇದಕ್ಕೆ ನೆಕ್ಸ್ಟ್ ನಾವು ಸಾಲ್ಟ್ ಒಂದು 1/2 ಸ್ಪೂನ್ ಹಾಕೋಣ. ಓಕೆ, ನೀವು ಅಂದರೆ ಈಗ ಆಮೇಲೆ ಫ್ರೈ ಮಾಡಲಿಕ್ಕೆ ಅವಾಗೆಲ್ಲ ಹಾಕ್ಲಿಕ್ಕೆ ಉಂಟಾ? ಸ್ವಲ್ಪ ಸಾಲ್ಟ್ ಹಾಕಿ, ಈಗ ಒಂದು ಸ್ವಲ್ಪ ಉಪ್ಪು ಹಿಡೀಲಿ ಸ್ವಲ್ಪ ಹಾಕು. ಓಕೆ, ಒಂದು 1/2 ಸ್ಪೂನ್. ಹಾಂ. ಓಕೆ, ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ನಾವು ಇಲ್ಲಿ ಮೈದಾ ತಗೊಂಡಿದ್ದೇನೆ. ಮೈದಾವಾ? ಮೈದಾ ಪೌಡರ್ ಒಂದು 2 to 3 ಸ್ಪೂನ್ಸ್ ಹಾಕೋಣ. ಓಕೆ, ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕಿದ್ರೆ ಆಯ್ತಲ್ಲ. ಓಕೆ, ನೆಕ್ಸ್ಟ್ ಕಾರ್ನ್ಫ್ಲೋರ್ ಒಂದು ಅಲ್ಲ. ಅದು ಕೂಡ ಅಷ್ಟೇ, 1-2 ಸ್ಪೂನ್ ಅಲ್ಲ. ಅದು ನಮಗೆ ಕ್ರಿಸ್ಪಿ ಬರಲಿಕ್ಕೋಸ್ಕರ. ಹಾಂ, ಚೆನ್ನಾಗಿ ಬರಲಿಕ್ಕೆಲ್ಲ. ಓಕೆ,
ಆಮೇಲೆ ಅರಿಶಿನ ಪೌಡ್ರ್ ಅಲ್ಲ, ರಾಯ್ಸ್ ಅವರ ಅರಿಶಿನ ಪೌಡ್ರ್ ಯೂಸ್ ಮಾಡ್ತಿದ್ದೀವಿ. ಎಷ್ಟು, ಒಂದು ಅರ್ಧ ಸ್ಪೂನಾ? ಹಾಂ ಸ್ವಲ್ಪ ಹಾಕಿ ಸಾಕು. ಓಕೆ. ನೆಕ್ಸ್ಟ್ ನಾವೀಗ ಮಾಡಿಟ್ಟ ಪೇಸ್ಟನ್ನು ಇದಕ್ಕೆ ಹಾಕೊಂಡು ಅದಕ್ಕೆ ಮಿಕ್ಸ್ ಮಾಡ್ತಿದ್ದೀರಲ್ಲ. ಓಕೆ. ಅದು ಕೂಡ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಹಾಕೊಂಡು. ಓಕೆ. ಎಲ್ಲ ಹಾಕಬೇಕಾಗ್ತಂಗಲ್ಲ. ಓಕೆ, ಸಾಕಾಗುತ್ತಾ? ಹಾಂ ಸಾಕು. ನೆಕ್ಸ್ಟ್ ಇದಕ್ಕೆ ಒಂದು ಎಗ್ಗನ್ನು ಇದಕ್ಕೆ ಎಗ್ ಮಿಕ್ಸ್ ಮಾಡ್ತಿದ್ದೀರಾ? ಓಕೆ. ಒಂದು ಎಗ್ ಅಲ್ಲ, ಒಂದು ಮೊಟ್ಟೆಯ ಕತೆ. ಇದನ್ನು ನಾವೀಗ ಮಿಕ್ಸ್ ಮಾಡ್ಕೊಳ್ಬೇಕು. ಓಕೆ, ಇಷ್ಟನ್ನು ಈಗ ಮಿಕ್ಸ್ ಮಾಡ್ಬೋದು. ಓಕೆ. ಕೈಯಲ್ಲಿ ಮಾಡ್ತೀರಾ ಹೇಗೆ? ಕೈಯಲ್ಲಿ ಮಾಡಿ. ಕೈಯಲ್ಲೂ ಮಾಡ್ಬೋದಲ್ಲ. ಓಕೆ. ಆಗ ಕೈ ರುಚಿ ಆಗ್ತಾಯಿಲ್ಲ ನೋಡಿ. ಎಸ್. ನೀವು ಏನು ಮಾಡ್ತಿದ್ದೀರಾ? ಸ್ಟಡಿ ಮಾಡಿ? ನಾನೀಗ ಸೆಕೆಂಡ್ ಪಿ ಯು ಮಾಡ್ತಿದ್ದೀರಾ? ಓ, ಈಗ ಇದು ಮೆಚ್ಚಬೇಕಾದ್ದು. ನೀವು ಸೆಕೆಂಡ್ ಪಿ ಯುಗೆ ಅಡುಗೆ ಎಲ್ಲ ಕಲಿತಾ ಇದ್ದೀರಾ ಅಂತ ಹೇಳಿದರೆ? ನಾನು 6th ಮಾಡ್ತಿದ್ದೆ. ಹೌದಾ? ಓಕೆ. ಹಾಗಾದರೆ ನಿಮಗೆ ಸಾಧಾರಣ ಅಡುಗೆ ಎಲ್ಲ ಗೊತ್ತಿರ್ಬೋದಲ್ಲ. ಏನು ನಾನ್ ವೆಜ್ ಮಾಡೋದಾ ಹೇಗೆ? ನಾನ್ ವೆಜ್ ವೆಜ್ ಎಲ್ಲ ಮಾಡಿ. ಓಕೆ. ಕೈಯಲ್ಲಿ ಕಲಿಸುವಾಗ ನಮಗೆ ಅದರ ಮೆಜರ್ಮೆಂಟ್ ಗೊತ್ತಾಗುತ್ತೆ. ಅಂದರೆ ಅದು ಅದಕ್ಕೆ ಕೋಟಿಂಗ್ ಆಗಬೇಕು. ಹೌದು. ಚಿಕನ್ ಡ್ರೈ ಎಷ್ಟು ಡ್ರೈ ಇರುತ್ತೆ ಅಷ್ಟು ಒಳ್ಳೇದು. ಅಷ್ಟು ಡ್ರೈ, ಅದು ಫ್ರೈ ಚಂದ ಆಗ್ತದೆ. ಇಲ್ಲದ್ರೆ ಅದ್ರ ಕೋಟಿಂಗ್ ಬಿಡ್ತದೆ. ಹೌದು. ನಾವು ಚಿಕನ್ ನೀರಿಂದ ಹಾಕುವಾಗ ಸ್ವಲ್ಪ ಅದನ್ನು ಹಿಂಡಿ ಹಾಕಿ. ಹೌದು. ಸ್ವಲ್ಪ ನಾನು ಕ್ರಿಸ್ಪ್ ಬರಲಿಕ್ಕೋಸ್ಕರ ಇದು ಸ್ವಲ್ಪ ಕಾರ್ನ್ಫ್ಲೋರ್ನ ಕೂಡ ಆ್ಯಡ್ ಮಾಡ್ಕೊಳ್ಳಿ. ಓಕೆ. ಸಾಧಾರಣ ಗಟ್ಟಿ ಬರೋ ತನಕ ಕಲಿಸ್ಕೊಳ್ಳಿ. ಈಗ ಗಟ್ಟಿ ಆಯಿತು ಸಾಧಾರಣ. ಓಕೆ ಅಲ್ಲ? ಓಕೆ. ನೆಕ್ಸ್ಟ್ ಇದನ್ನು ನಾವು ಪ್ಯಾನಲ್ಲಿ ಫ್ರೈ ಮಾಡ್ಕೊಳ್ಳಿ. ಓಕೆ. ಹಾಗಾದ್ರೆ ಈಗ ಆಯಿಲ್ಗೆ ಇಡಬೇಕಾ? ಎಸ್. ಓಕೆ. ಆಯಿಲಿಗೆ ಹಾಗಾದರೆ ಬಾಣಲೆ ಇಡಬೇಕಲ್ಲ. ಒಲೆ ಉರಿಸಬೇಕು. ಓಕೆ. ನಾವು ಆಯಿಲ್ ಅಂತ ಬಂದಾಗ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕ್ತಿದ್ವಿ. ಜಾಸ್ತಿ ಬೇಕಲ್ಲ? ಹಾಂ. ಓಕೆ. ಡೀಪ್ ಫ್ರೈ ಮಾಡೋದಕ್ಕೋಸ್ಕರ. ಓಕೆ. ಸೇಮ್ ಕಬಾಬ್ ಥರ ಕಾಣ್ತಾ ಉಂಟಲ್ಲ? ಹಾಂ ಹೌದು. ಹಾಗೆ ತಿನ್ಬೋದಾ? ಹೇಗೆ ಕಬಾಬ್ ಥರನು? ತಿನ್ಬೋದು. ಉಪ್ಪೆಲ್ಲ ಹಾಕಿದ್ದೀವಿ, ಹಾಗೂ ತಿನ್ಬೋದು. ಇಲ್ಲ ಫ್ರೈ ಮಾಡಿದ್ರೆ ಇನ್ನು ಚೆನ್ನಾಗಿರ್ತದೆ. ಓಕೆ. ನಾವಿದು ಗ್ರೀನ್ ಚಿಲ್ಲಿ ಮಾಡ್ತಿರೋದ್ರಿಂದ ಅದಕ್ಕೆ ನಾವು ಹುಡುಗರು ಈ ಥರ ಅಡುಗೆ ಮಾಡಿದಾಗ ಒಂದು 4-5 ಖಾಲಿ ಆಗ್ತದಲ್ಲ ತಿನ್ನುವಾಗ, ರೆಡಿ ಮಾಡುವಾಗ. ಓಕೆ. ಎಣ್ಣೆ ಬಿಸಿ ಆಗಿದೆ ಇದಕ್ಕೆ. ಓಕೆ. ನಮ್ಮ ಮಸಾಲೆ ಕರೆಕ್ಟಾಗಿ ಹಿಡಿದಿದಲ್ಲ ನೋಡಿ, ಆಯಿಲಿಗೆಲ್ಲ ಬಿಡಲಿಲ್ಲ. ಸಾಕಾಗುತ್ತಾ? ಓಕೆ. ಗ್ರೀನ್ ಕಾಣ್ತಾ ಉಂಟು. ಸ್ವಲ್ಪ ಫ್ರೈ ಆಗ್ತದೆ ನೋಡಿ. ನಾವು ಆಗ ಕಾರ್ನ್ಫ್ಲೋರ್ ಹಾಕಿದ್ರಿಂದ ಇದು ಸ್ವಲ್ಪ ಕ್ರಂಚಿ ಬಂದಿದೆ. ಹೌದು. ನಾನ್ ವೆಜ್ಜಲ್ಲಿ ಬೇರೆ ಯಾವುದು? ಬೇರೆ ಬಿರಿಯಾನಿ ಮಾಡ್ತೀನಿ. ಫಿಶಲ್ಲಿ ಏನಾದರೂ? ಫಿಶಲ್ಲಿ ಮಾಡ್ತೀನಿ. ಪುಳಿ ಮುಂಚಿ ಮತ್ತು ಮಸಾಲ ಫ್ರೈ. ಓಕೆ. ಆಲ್ಮೋಸ್ಟ್ ಸಾಧಾರಣ ನಾನ್ ವೆಜ್ ಎಲ್ಲ ಮಾಡಿ. ಓಕೆ. ಏನು ಹೇಳ್ತಾರೆ ನೀವು ಮನೆಯಲ್ಲೆಲ್ಲ ಅಡುಗೆ ಮಾಡುವಾಗ ಅಮ್ಮನವರೆಲ್ಲ? ಮನೆಯವರು ಖುಷಿ ಆಗಲ್ಲ ಅವರಿಗೆ? ಖುಷಿ ಆಗ್ತದೆ. ಅವರು ಒಂದು ಅರ್ಧ ಗಂಟೆ ಜಾಸ್ತಿ ಸೀರಿಯಲ್ ಎಲ್ಲ ನೋಡೋದು. ಹೌದಲ್ಲ? ನೈಟ್ ಅಲ್ಲ, ಸಾಟರ್ಡೇ ಸಂಡೇ ವೀಕೆಂಡಲ್ಲಿ ಎಲ್ಲ ಏನಾದರೂ ಸ್ಪೆಷಲ್ ಮಾಡ್ತೀನಿ. ಹೌದು. ಮತ್ತು ರಜೆಯೆಲ್ಲ ಇದ್ದಾಗ. ಹೌದು. ರಜೆಯಲ್ಲೆಲ್ಲ ಇದ್ದಾಗ ಈಗ ಅಡುಗೆ ಮಾಡಿದ್ರೆ ಅವರಿಗೊಂದು ಫ್ರೀ ಆಗಿದಾಗ ಆಗ್ತಲ್ಲ. ಓಕೆ. ಇದಕ್ಕೆ ಯಾವುದು ಕಲರ್ನ ಆ್ಯಡ್ ಮಾಡಲಿಲ್ಲ. ಹೌದು. ಇದರಲ್ಲಿ ನ್ಯಾಚುರಲ್. ಹೌದು. ಆ್ಯಕ್ಚುಲಿ ಅದು ಆರೋಗ್ಯ ಕೂಡ ಒಳ್ಳೆಯದಲ್ಲ, ಕಲರ್ ಯೂಸ್ ಮಾಡಿದ್ರೆ. ಆಲ್ಮೋಸ್ಟ್ ಫ್ರೈ ಆಗಿದೆ, ರೆಡಿ ಆಗಿದೆ. ಸ್ವಲ್ಪ ಫ್ರೈ ಆಗಿದೆ. ಓಕೆ. ಆಲ್ಮೋಸ್ಟ್ ರೆಡಿ ಅಂತಲ್ಲ? ಫ್ರೈ ಆಗಿದೆ. ಓಕೆ. 1-2 ನಿಮಿಷ ಹಾಗೆ ಬಂದರೆ ಫ್ರೈ ಆಗ್ತದೆ. ಫ್ರೈ ಅಂತ ರೆಡಿ ಆಗಿದೆ. ಆಮೇಲೆ ಮಸಾಲೆ ರೆಡಿ ಮಾಡಿಕೊಂಡ್ರೆ ಈಗ ಸ್ವಲ್ಪ ಗ್ಯಾಸನ್ನು ಆಫ್ ಮಾಡೋದಾ? ಅಲ್ಲ, ತಗೊಂಡು ಮತ್ತೆ. ರೆಡಿಯಾ? ಹಾಂ. ಆಲ್ಮೋಸ್ಟ್ ರೆಡಿ ಅಲ್ಲ? ಗ್ಯಾಸ್ ಆಫ್ ಮಾಡೋದಾ? ಗ್ಯಾಸ್ ಆಫ್. ಓಕೆ. ಇದನ್ನು ಹೀಗೆ ನೋಡುವಾಗ ಹೀಗೆ ತಿನ್ನಬೇಕು ಅಂತ ಅನ್ಸ್ತಾ ಉಂಟಲ್ಲ? ಹೌದು. ಓಕೆ. ನಮ್ಮದು ಫ್ರೈ ಆಗಿದೆ. ಚಿಕನ್ ಅಂತೂ ಫ್ರೈ ಆಗಿದೆ. ನೆಕ್ಸ್ಟ್ ಒಂದು ಪ್ಯಾನಲ್ಲಿ ಇಟ್ಕೊಳ್ಳಲ್ಲ? ಓಕೆ. ಪ್ಯಾನ್ ಕಡೆ ಇಟ್ಟೈತೆ. ಆಯಿಲ್ ಹಾಕಬೇಕಾ? ಸ್ವಲ್ಪ ಆಯಿಲ್. ಪ್ಯಾನ್ ಫ್ರೈ ಆಗೋದಕ್ಕೆ ಸ್ವಲ್ಪ ಆಯಿಲ್. ಓಕೆ. ಆಯಿಲ್ ಅಂತ ಬಂದಾಗ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕ್ತೀವಿ. ಸಾಕಾ? ಸ್ವಲ್ಪ. ಸಾಕು. ಈಗ ಮಸಾಲ ರೆಡಿ ಮಾಡ್ಕೊಳ್ಳೋದಲ್ಲ? ಓಕೆ.
ಪ್ಯಾನ್ ಬಿಸಿ ಆಗಿದೆ. ಓಕೆ, ಅದಕ್ಕೀಗ ನಾವು ಓಕೆ, ಬೆಳ್ಳುಳ್ಳಿ ಬೆಳ್ಳುಳ್ಳಿ ಹಾಕ್ತೀರಲ್ಲ? ಓಕೆ, ಸಣ್ಣದಾಗಿ ಸಣ್ಣದಾಗಿ ಹೆಚ್ಚಿದ ಬೆಳ್ಳುಳ್ಳಿ, ಓಕೆ, ಆಮೇಲೆ ಅಷ್ಟೇ ಹಚ್ಚಿದ ಶುಂಠಿ ಅಲ್ಲ? ಓಕೆ, ನೀವು ಸೆಕೆಂಡ್ ಪ್ರಿವ್ಯೂ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರು. ಏನು ಸ್ಟಡಿ ಮಾಡ್ತಿದ್ದೀರಾ? ನಾನು ಸೈನ್ಸ್ ಮಾಡ್ತಿದ್ದೀರಾ? PCMC. ಇದು ಸೈನ್ಸ್ನವರಿಗೂ ಅಡುಗೆಗೆ ಹೇಗೆ ಅದು ಸಂಬಂಧ, ಒಂದಕ್ಕೊಂದು ಸಂಬಂಧ ಇಲ್ಲದು? ಅಂದರೆ ನೀವು ಅಡುಗೆಯಲ್ಲಿ ಸೈನ್ಸ್ ಮಾಡ್ತಿದ್ದೀರಲ್ಲ ಇಲ್ಲಿ ಇವಾಗ. ಓಕೆ, ಈಗ ನಾವು ಇದಕ್ಕೆ ಹಸಿಮೆಣಸಿನಕಾಯಿ, ಹಸಿಮೆಣಸಲ್ಲ? ಓಕೆ, ಈರುಳ್ಳಿ ಅಲ್ಲ? ಓಕೆ, ಒಂದು ಸಾಧಾರಣ ಒಂದು ಈರುಳ್ಳಿ ಅಲ್ಲ? ಹಾಂ. ಈ ಥರ ಚಿಲ್ಲಿ ಮಾಡುವಾಗ ಸ್ವಲ್ಪ ದೊಡ್ಡ ದೊಡ್ಡ ಸೈಜಲ್ಲಿ ನೀರುಳ್ಳಿ ಕಟ್ ಮಾಡಿ. ಹೌದು, ಅಂದರೆ ನಮಗೆ ನೀರುಳ್ಳಿ ಸಿಗಬೇಕು. ಹೌದು, ನಾವೀಗ ನಾರ್ಮಲಾಗಿ ಯಾವುದು ಗೋಬಿ ಎಲ್ಲ ತಿಂದಾಗ ಹೇಗೆ ಸಿಗುತ್ತೆ ಹಾಗೆ ಸಿಗಬೇಕು. ಈರುಳ್ಳಿ ಸ್ವಲ್ಪ ಫ್ರೈ ಆದರೆ ಸಾಕಾಗುತ್ತಲ್ಲ? ಓಕೆ, ಅದಕ್ಕೆ ನಾವು ಕ್ಯಾಪ್ಸಿಕಮ್ ಅಲ್ಲ? ಓಕೆ, ಆಮೇಲೆ ನಾವು ಇದಕ್ಕೆ 1 ಸ್ಪೂನಷ್ಟು ಕಾರ್ನ್ಫ್ಲೋರ್ನ ಹಾಕೋಣ. ಓಕೆ, ಇದಕ್ಕೆ ಸ್ವಲ್ಪ ನೀರು ಹಾಕಬೇಕಲ್ಲ? ಹಾಗಾದರೆ ಕಾರ್ನ್ಫ್ಲೋರ್ ಪೇಸ್ಟ್ ಬೇಕು ಅಂತ ಹೇಳ್ತಿದ್ದೀರಾ? ಹಾಂ, ಸಾಕಾ? ಸ್ವಲ್ಪ ಸಾಕಾ? ಸ್ವಲ್ಪ ಸಾಕು. ಓಕೆ, ಕಾರ್ನ್ಫ್ಲೋರ್ ಸಾಕಾಗುತ್ತಾ ಅಷ್ಟು? ಹಾಂ, ಸಾಕು. ನೆಕ್ಸ್ಟ್ ನಾವು ಇದಕ್ಕೀಗ ಗ್ರೀನ್ ಚಿಲ್ಲಿ ಸಾಸ್ನ ಹಾಕೋದು. ಓಕೆ, ಇದಕ್ಕೆ ನಾವು ಟೊಮೆಟೊ ಸಾಸ್ನ ಬಳಸೋಕ್ಕಿಲ್ಲ, ಯಾಕಂದರೆ ನಾವು ಇದು ಗ್ರೀನ್ ಹೌದಲ್ಲ? ಡ್ರೈ ಆಗಿರೋದ್ರಿಂದ. ಓಕೆ, ಗ್ರೀನ್ ಚಿಲ್ಲಿ ಸಾಸ್ ಹಾಕ್ತಿರಲ್ಲ? ಹೆಸರಿಗೆ ತಕ್ಕ ಹಾಗೆ ಅಡುಗೆ ಕೂಡ ಇರಬೇಕಲ್ಲ? ಹೌದು. ಅದಕ್ಕೆ ಸ್ವಲ್ಪ ಸೋಯಾ ಸಾಸ್ ಹಾಕಲ್ಲ? ನೆಕ್ಸ್ಟ್ ನಾವು ಮಿಕ್ಸ್ ಮಾಡಿಟ್ಟಿರುವ ಕಾರ್ನ್ಫ್ಲೋರ್ ಅಲ್ಲ? ಓಕೆ, ಸ್ಲೋ ಇಟ್ಟಿದ್ದೇನೆ. ಹಾಂ, ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕೊಳ್ಳೋಣ. ಸಾಲ್ಟ್ ಹಾಕ್ತಿರಲ್ಲ? ಆ್ಯಕ್ಚುಲಿ ಸಾಸಲ್ಲಿ ಇರುತ್ತೆ. ಸಾಸ್ ಇದಕ್ಕೆ ಸ್ವಲ್ಪ ಟೇಸ್ಟಿಗೆ, ರುಚಿಗೆ ತಕ್ಕ. ನೆಕ್ಸ್ಟ್ ಈಗ ನಾವು ಫ್ರೈ ಮಾಡಿಟ್ಟು ಚಿಕನನ್ನು ಈಗ ಫೈನಲ್ ಟಚ್ ಅಲ್ಲ ಇದು? ಓಕೆ, ಏನು ಲಿಡ್ ಮುಚ್ಚಬೇಕು ಅಂತಿಲ್ಲಲ್ಲ? ಹಾಂ, ಲಿಡ್ ಮುಚ್ಚಬೇಕು ಅಂತಿಲ್ಲ ಏನು? ಎಸ್, ಕೋಟಿಂಗ್ ಹೆಂಗೆ ಕೂತಿದೆ ನೋಡಿ. ಹಾಂ, ಬಾಯಿಗೆ ಹಾಕುವಾಗ ಹಾಗೆ ಖಾಲಿ ಮಾಡ್ಬೋದಲ್ಲ? ನಾವು ಇದಕ್ಕೆ ಸ್ವಲ್ಪ ಪೆಪ್ಪರ್ನ ಹಾಕ್ಕೊಳ್ಬೇಕು ಮೇಲ್ಗಡೆಯಿಂದನಾ? ಹಾಂ, ಸ್ವಲ್ಪ ಖಾರ ಸಿಗಲಿ ಅಂತ. ಸ್ವಲ್ಪ ಫ್ಲೇವರ್ ಸಿಗುತ್ತೆ, ಸ್ಪೈಸಿ. ಓಕೆ, ರೆಡಿ ಆಯಿತು. ಮಸ್ತ್ ರೆಡಿ ಅಲ್ಲ? ಎಸ್. ಇನ್ನು ಸರ್ವ್ ಮಾಡಲಿಕ್ಕೆ ಬಾಕಿ. ಹಾಂ, ಓಕೆ, ಆಫ್ ಮಾಡಿದ? ಹಾಂ, ಗ್ಯಾಸ್ ಆಫ್ ಮಾಡಿ ಓಕೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಮೇಲ್ಗಡೆ. ಓಕೆ, ಮೇಲ್ಗಡೆ. ರೆಡಿ. ಎಸ್. ಇನ್ನು ಸರ್ವ್ ಮಾಡಲಿಕ್ಕೆ ಬಾಕಿ ಅಲ್ಲ? ಓಕೆ, ಈಗ ನಾವು ಸರ್ವ್ ಮಾಡಿ. ಓಕೆ, ಸರ್ವ್ ಪ್ಲೇಟ್ ಕೂಡ ರೆಡಿ ಇದೆ. ಎಸ್. ನಮ್ಮ ಗ್ರೀನ್ ಚಿಕನ್ ಚಿಲ್ಲಿ ಡ್ರೈ. ಓಕೆ, ಗ್ರೀನ್ ಚಿಕನ್ ಚಿಲ್ಲಿ ಅಲ್ಲ? ಹಾಂ, ಇದು ಊಟ ಜೊತೆ ಎಲ್ಲ ತಿನ್ಬೋದಲ್ಲ? ಎಸ್. ಊಟಕ್ಕೆ ಇಲ್ಲಾಂದ್ರೆ ಹೀಗೆ ತಿನ್ಬೋದಾ ಅಂತೆಲ್ಲ? ಈಗೂ ತಿನ್ಬೋದು. ಗಮ್ಮತ್ ತಿನ್ಬೋದು. ಎಸ್. ಚಿಕನ್ ಗ್ರೀನ್ ಚಿಲ್ಲಿ ಡ್ರೈ. ಓಕೆ, ಚಿಕನ್ ಗ್ರೀನ್ ಚಿಲ್ಲಿ ಡ್ರೈ ರೆಡಿಯಾಗಿದೆ. ನೋಡುವಾಗಲೇ ಗಮ್ಮತ್ತು ಕಾಣ್ತಾ ಉಂಟು, ಹೊಡಿತಾ ಉಂಟು ಮೂಗಿಗೆ ಹಾಗೆ ಗಮ ಅಂತ. ಸ್ಪೆಷಲಾಗಿ ನೀವು ಅದಕ್ಕೆ ಏನು ಮೇಲಿಂದ ಕೊತ್ತಂಬರಿ ಎಲ್ಲ ಹಾಕಿ ಜೊತೆಗೆ ಲಿಂಬು ಕೂಡ ಕೊಟ್ಟಿದ್ದಾರೆ. ಕೆಲವರು ಹಾಕ್ತಾರಲ್ಲ, ಲಿಂಬು ಹಾಕಿ ತಿಂದರೆ ಸ್ಪೆಷಲಾಗಿ ನಾವು ಹುಡುಗರು ಮಾಡಿದಾಗ ಇನ್ನೂ ಟೇಸ್ಟ್ ಜಾಸ್ತಿ ಇರುತ್ತಲ್ಲ, ನಾವು ನಳಪಾಕರು ಹಾಗಾಗಿ. ಓಕೆ, ಟೇಸ್ಟ್ ನೋಡುವಲ್ಲ ಹಾಗೆ. ಓಕೆ, ಕೀರ್ತೇಶ್ ಅವರು ಸಾಗದಾಗಿರುವಂತಹ ಚಿಕನ್ ಗ್ರೀನ್ ಚಿಲ್ಲಿ ಫ್ರೈ ರೆಡಿ ಮಾಡಿಕೊಟ್ಟಿದ್ದಾರೆ. ಸಾಗದಾಗಿ ಉಂಟು. ನಾನಂತೂ ಟೇಸ್ಟ್ ಮಾಡೋಕ್ಕೆ ಕಾಯ್ತಾ ಇದ್ದೇನೆ. ನಾನು ಟೇಸ್ಟ್ ಮಾಡೋಕ್ಕೆ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ರಿ. ಚಿಕನ್ ಗ್ರೀನ್ ಚಿಲ್ಲಿ ಡ್ರೈ ತಯಾರಿಸುವ ವಿಧಾನ. ಮೊದಲು 4 ರಿಂದ 5 ಹಸಿಮೆಣಸಿಗೆ, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ನಂತರ ಕೋಳಿ ಮಾಂಸಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಮೈದಾ ಹಿಟ್ಟು, ಕಾರ್ನ್ಫ್ಲೋರ್, ಅರಶಿನ ಪುಡಿ, ರುಬ್ಬಿದ ಮಸಾಲೆ,
ಒಂದು ಮೊಟ್ಟೆ ಹಾಕಿ ಚೆನ್ನಾಗಿ ಬೆರೆಸಿಕೊಳ್ಳಿ. ಅರ್ಧ ಗಂಟೆಗಳ ಕಾಲ ನೆನೆಯಲು ಇಟ್ಟು ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಒಂದೊಂದಾಗಿ ಹಾಕಿ ಕಂದು ಬಣ್ಣ ಬರುವವರೆಗೂ ಕರಿಯಿರಿ. ಇನ್ನೊಂದು ಬಾಣಲೆಯಲ್ಲಿ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಬಿಸಿಯಾದ ನಂತರ ಸಣ್ಣಗೆ ಹೆಚ್ಚಿದ ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸು, ಈರುಳ್ಳಿ ಹಾಕಿ ಹುರಿದು ಸೋಯಾ ಸಾಸ್, ತೆಳು ಮಾಡಿದ ಕಾರ್ನ್ಫ್ಲೋರ್, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಹುರಿದು ಬೇಯಿಸಿ. ಮಸಾಲೆ ಬೆಂದ ನಂತರ ಕರಿದಿಟ್ಟ ಕೋಳಿ ಮಾಂಸ, ಕರಿಮೆಣಸಿನ ಪುಡಿ ಹಾಗೂ ಕೊತ್ತಂಬರಿ ಸೊಪ್ಪು ಉದುರಿಸಿ ಬೆರೆಸಿಕೊಳ್ಳಿ. ಈಗ ಬಾಯಲ್ಲಿ ನೀರೂರಿಸುವ ಚಿಕನ್ ಗ್ರೀನ್ ಚಿಲ್ಲಿ ಡ್ರೈ ಸವಿಯಲು ಸಿದ್ಧ. ಓಕೆ, ಚಿಕನ್ ಗ್ರೀನ್ ಚಿಲ್ಲಿ ಡ್ರೈ ಹೇಗೆ ಮಾಡೋದು ನೋಡಿದ್ರೆ ಅದು ಸಾಕಾಗಿರುತ್ತೆ. ನಾರ್ಮಲ್ ಆಗಿ ಎಲ್ಲರೂ ಏನು ಚಿಕನ್ ಐಟಮ್ ತಿಂತಾರೆ, ಆದರೆ ಈ ಥರ ಸ್ಪೆಷಲ್ ಆಗಿ ಗ್ರೀನ್ ಚಿಲ್ಲಿ ಡ್ರೈ ಮಾಡಿ ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇವಾಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ. ವಿರಾಮದ ಬಳಿಕ ಮತ್ತೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸೌರುಷಿ ಅಡುಗೆ ಮನೆ ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ, ರೈಸ್ ಪ್ಯೂರ್ ಆ್ಯಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ದಾಲ್ ಸಜನಾ ಸೋಸ್, ಮೇಕಾವಿ ಹೋಮ್ ಅಪ್ಲಯನ್ಸಸ್, ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು, ಐಶ್ವರ್ಯ KT ಸ್ಪೆಷಾಲಿಟಿ, ಹಾಗೆಯೇ ಹೆಸರಾಂತ ಚಿನ್ನಾಭರಣಗಳ ಮಳಿಗೆ ಲಲಿತಾ ಜ್ಯುವೆಲರಿ ಮಾರ್ಟ್ ಲಿಮಿಟೆಡ್. ಎಸ್, ಕೀರ್ತೇಶ್ ಅವರು ಸ್ಪೆಷಲ್ ಆಗಿ ನಾನ್ ವೆಜ್ ಚಿಕನ್ ಐಟಮ್ ಒಂದು ರೆಡಿ ಮಾಡಿಟ್ಟಿದ್ದಾರೆ. ಇವಾಗ ಅದರ ಜೊತೆ ಸ್ವೀಟ್ ಒಂದು ಮಾಡ್ತಾರೆ ಅಂತ ಹೇಳಿದ್ರು. ಏನು ಮಾಡ್ತಾರೆ, ಹೇಗೆ ಮಾಡ್ತಾರೆ ಅವ್ರ ಜೊತೆ ಕೇಳೋಲ್ಲ. ಎಸ್ ಕೀರ್ತೇಶ್, ಇವಾಗ ಗೋಧಿ ಹಲ್ವ. ಗೋಧಿ ಹಲ್ವ ಅಲ್ಲ, ಗೋಧಿ ಹಲ್ವ ಅಂತಾನು ಹೇಳ್ತಾರೆ, ಗೋಧಿ ಕೇಕ್ ಅಂತ. ಗೋಧಿ ಕೇಕ್ ಅಂತ ಹೇಳ್ತಾರೆ. ಅಂದರೆ ಈಗ ಅಂದರೆ ಅದನ್ನು ರೆಡಿ ಮಾಡಿ ಕೂಡ ಇಡ್ಬೋದು, ಒಂದು ವಾರ ಎಲ್ಲ ತಿನ್ಬೋದು. ಯಾಕಂದ್ರೆ ಅಷ್ಟು ನಾವು ತುಪ್ಪವನ್ನು ಅದಕ್ಕೆ ತುಪ್ಪ ಹಾಕಿದ ಕಾರಣ ಸಾಧಾರಣ ಒಂದು ವಾರ ಅಲ್ಲ, ಒಂದು ವಾರ, ಒಂದು 3 ಡೇಸ್ಗೂ ಬರಣಿಯಲ್ಲಿ ಹಾಕಿಟ್ರೆ ಸೇಫ್ಟಿ ಆಗಿರ್ಬೋದು. ಇವೆಲ್ಲ ಬಾರದ ಹಾಕಿಟ್ರೆ ಗಮ್ಮತ್ತಾಗಿ ಒಂದು ವಾರ, 1-2-3 ದಿವಸ ತಿನ್ಬೋದು ಅಂತ ಹೇಳ್ತಾರಲ್ಲ. ಓಕೆ, ಗೋಧಿ ಹಲ್ವಕ್ಕೆ ಏನು ಮಾಡುವ ಫಸ್ಟಿಗೆ ನಾವು ಒಂದು ಪ್ಯಾನ್ ಬೇಕಲ್ಲ. ಇದು ನೀವು ತುಪ್ಪದಲ್ಲೇ ಮಾಡ್ತಿದ್ರಾ? ತುಪ್ಪದಲ್ಲಿ ಶುದ್ಧವಾದ ಹಸುವಿನ ತುಪ್ಪ ತಂದಿರಾ? ಓಕೆ, ಒಂದು 2-3 ಸ್ಪೂನ್ ಅಷ್ಟು ತುಪ್ಪ ಹಾಕೊಳ್ಳೋಣ ಫಸ್ಟ್. 2-3 ಸ್ಪೂನ್ ಅಲ್ಲ? ಓಕೆ. ಅಡುಗೆಲ್ಲ ನಮಗೆ ಗೊತ್ತಿದ್ರೆ ಚಂದ ಅಲ್ಲ? ಹೌದು, ಯಾವುದು ರಗಳಿಲ್ಲ, ಲೇಟ್ ಆಯಿತು ಬೇಗ ಆಯಿತು ಏನಿಲ್ಲ, ಫ್ರೀ ಟೈಮಲ್ಲಿ ನಾವೀಗ ಮಾಡ್ಕೊಳ್ಬೋದು. ಓಕೆ, ನೆಕ್ಸ್ಟ್ ತುಪ್ಪ ಸ್ವಲ್ಪ ಕಾದ ಕೂಡಲೇ ಅದಕ್ಕೆ ಗೋಡಂಬಿ ಮತ್ತು ದ್ರಾಕ್ಷಿ ಅಲ್ಲ, ಗೋಡಂಬಿ ಮತ್ತು ದ್ರಾಕ್ಷಿ. ಓಕೆ, ಅದನ್ನು ಹಾಕಿ ಫ್ರೈ ಮಾಡಿ ನಾವು ತೆಗೆದಿಡ್ಬೇಕು ಅಷ್ಟೇ. ಅಂದರೆ ಗೋಡಂಬಿ ಅಂತೂ ದ್ರಾಕ್ಷಿಯನ್ನು ಮೊದಲೇ ನಾವು ರೆಡಿ ಮಾಡಿ ಹಾಗೆ ಹಸಿ ಹಾಕೋದಕ್ಕಿಂತ ಸ್ವಲ್ಪ ಫ್ರೈ ಮಾಡಿದರೆ ಒಳ್ಳೆಯದು ಅಂತಲ್ಲ? ಓಕೆ, ಟೇಸ್ಟ್. ನಾವೆಲ್ಲ ಪಾಯಸಕ್ಕೆಲ್ಲ ಗೋಡಂಬಿ ಎಲ್ಲ ಹಾಕಿದ್ರೆ ಉಂಟಲ್ಲ, ಆ ಪಾಯಸದಿಂದ ಗೋಡಂಬಿಯನ್ನೇ ಹೇರ್ಕಿತೀನಿ ನೀವೆಲ್ಲ. ನೀವು ಹಾಗೆ ಮಾಡ್ತಿದ್ರಾ? ಹಾಂ, ಅದೆಲ್ಲ ಹುಡುಗರು ಮಾಡುವುದಿಲ್ಲ. ಮನೇಲಿ ಹೋಗುವಾಗ ಗೋಡಂಬಿ ಇಲ್ಲ ಅದರಲ್ಲಿ, ಲಾಸ್ಟ್ ಅಮ್ಮ ಪಾಯಸ ನೋಡುವಾಗ ಪಾಯಸ ಮಾತ್ರ ಫ್ರೈ ಆಯಿತು. ಎಷ್ಟು ಫ್ರೈ ಆದರೆ ಸಾಕಾಗುತ್ತಲ್ಲ? ಓಕೆ, ಓಕೆ, ಇದಂತೂ ರೆಡಿ. ಪ್ಯಾನಿಗೆ ನಾವು ಒಂದು ಬೌಲ್ ಅಷ್ಟು ತುಪ್ಪ ಬೇಕಾಗುತ್ತೆ. ಅಷ್ಟು ತುಪ್ಪ ಬೇಕು. ಎಷ್ಟು ನಾವು ಗೋಧಿಟ್ಟು ಹಾಕ್ತೀವಿ ಅಷ್ಟು ತುಪ್ಪ, ಅದಕ್ಕಿಂತ ಸ್ವಲ್ಪ ಕಮ್ಮಿ ಆದರೂ ಪರವಾಗಿಲ್ಲ. ಅಷ್ಟು ತುಪ್ಪ ನಾವು ಇದಕ್ಕೆ ಆ್ಯಡ್ ಮಾಡಬೇಕಾಗ್ತದೆ. ತುಪ್ಪ ಹಾಕಿದಷ್ಟು ಒಳ್ಳೆಯದು. ಹಾಂ, ತುಪ್ಪ ಹಾಗೆ ಅದು ಏನಾಗೋದಿಲ್ಲ. ಓಕೆ, ಇದಕ್ಕೆ ಪಾಕ ಬರುವುದೇ ನಾವು ಕರೆಕ್ಟ್ ನೋಡ್ಕೊಳ್ಳೋವಾಗಲ್ಲ. ಈಗ ಇದು ಸ್ವಲ್ಪ ಫ್ರೈ ಆಯ್ತಲ್ಲ, ಇದಕ್ಕೆ ನಾವು ಗೋಧಿಟ್ಟನ್ನು ಹಾಕೋಣ. ಗೋಧಿಟ್ಟಲ್ಲ? ಓಕೆ, ಗೋಧಿ ಹಲ್ವ ಅಲ್ಲ ಹೇಳಿದ್ದು? ಅದಕ್ಕೆ ಗೋಧಿ ಹಿಟ್ಟು ಮಾತ್ರ ಹಾಕ್ಲಿಕ್ಕಿಲ್ಲ, ಅದು ಮಿಕ್ಸ್ ಮಾಡ್ತಾನೆ ಇರಬೇಕು. ಓಕೆ, ಸ್ಲೋಲ್ಲಿ ಇಡಲ್ಲ? ಸ್ವಲ್ಪ ಸ್ಲೋಲ್ಲಿ ಇಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಅದು ಹಿಡಿಬೇಕಲ್ಲ, ಬ್ರೌನ್ ಕಲರ್ ಬರೋ ತನಕ. ಓಕೆ, ಅಂಟು ಬರಬಾರ್ದು. ಓಕೆ, ಇದು ಫ್ರೈ ಮಾಡುವಾಗಲೇ ಅದೊಂದು ಪಾಕ ಬರುತ್ತಲ್ಲ ಈ ಥರ. ನಮ್ಗೆ ಇದಕ್ಕೆ ನೀರು ಕೊಡಬೇಕು. ನೀರು ಬೇಕಾಗ್ತದೆ? ನೀರು ಬಿಸಿ ಮಾಡಿ. ಬಿಸಿ ಮಾಡಬೇಕಾ? ಹಾಗಾದ್ರೆ ನಾನು ಒಂದು ಕಡೆ ನೀರು ಇಡಲ್ಲ? ಓಕೆ, ಸಾಕಾ? ನೀರು ಹಾಕುವ ಕಾರಣ ನಾವು ಅದೇ ನೀವು ಹೇಳಿದಾಗ 2-3 ದಿವಸ ಇಟ್ಕೊಳ್ಬೋದು ಅಂತ, ಜಾಸ್ತಿ ದಿವಸ ಇಡ್ಲಿಕ್ಕೆ ಆಗಲ್ಲ ಅಂತ. ಖಾಲಿ ತುಪ್ಪದಲ್ಲಿ ಆದರೆ ಈಗ ಬೇಕರಿಯಲ್ಲೆಲ್ಲ ಇಡ್ತಾರಲ್ಲ ನೋಡಿ, ತುಂಬ ಅದು ನೀರು ಆ್ಯಡ್ ಮಾಡ್ತೀವಲ್ಲ. ಹೌದು,
ಹೇಳಿ ಕೀರ್ತೇಶ್, ಮತ್ತು ನೀವು ಬೇರೆ ಏನೆಲ್ಲ ಈಗ ಒಂದು ಸೈನ್ಸ್ ಅಂತ ಹೇಳಿದರೆ ನಿಮ್ಮನ್ನು ಮಾತಾಡಿಸ್ಲಿಕ್ಕಿಲ್ಲ, ಅಂದರೆ ಓದೋದರಲ್ಲೆಲ್ಲ ಬ್ಯುಸಿ ಇರ್ತೀರ. ಅದರ ಜೊತೆ ನೀವಂತೂ ಅಡುಗೆ ಎಲ್ಲ ಇಂಟ್ರೆಸ್ಟ್ ಇದೆ. ಬೇರೆ ಏನು ಮಾಡ್ತಿದ್ದೀರಾ? ಏನು ಹಾಡೋದು, ಡ್ಯಾನ್ಸ್ ಮಾಡೋದು ಆ ಥರ ಎಲ್ಲ? ಹಾಡೋದು ಇಲ್ಲ, ಮಾಡ್ತೀನಿ ಒಮ್ಮೊಮ್ಮೆ. ನನ್ನ ತಂಗಿ ಸಿಂಗ್ ಮಾಡ್ತಾಳೆ, ಅವಳ ಜೊತೆ ಒಮ್ಮೊಮ್ಮೆ. ಓಕೆ. ಎಷ್ಟು ಜನ ಇದ್ದಾರೆ ಮನೆಯಲ್ಲಿ? ಮನೆಯಲ್ಲಿ ನಾವು 4 ಜನ. 4 ಜನ. ಅಪ್ಪ ಅಮ್ಮ? ಅಲ್ಲ, ಅಮ್ಮ, ನಾನು, ತಂಗಿ, ಅಜ್ಜಿ. ಅಜ್ಜಿ ಇದ್ದಾರೆ. ಓಕೆ. ಹಾಗಾದರೆ ಅಜ್ಜಿ ಎಲ್ಲ ನಿಮಗೆ ಅಡುಗೆಗೆಲ್ಲ ಹೆಲ್ಪ್ ಮಾಡ್ಬೋದಲ್ಲ, ಹೇಳಿಕೊಡ್ಲಿಕ್ಕೆ? ಅವರಿಗೆ ನಾರ್ಮಲ್ ನಾವೀಗ ಮ್ಯಾಗಿಗೆಲ್ಲ ಆಗೋದೇ ಇಲ್ಲ. ಇಲ್ಲ, ಅವರು ಅಂದರೆ ಸಪೋರ್ಟ್ ಮಾಡ್ತಾರೆ, ಮಾಡು. ಮತ್ತು ಯೂಟ್ಯೂಬಲ್ಲೆಲ್ಲ ಅಪ್ಲೋಡ್ ಮಾಡು ವಿಡಿಯೋ. ಯೂಟ್ಯೂಬ್ ಇದೆಯಾ? ಇದೆ. ಅಷ್ಟು ಇಲ್ಲ ಸಬ್ಸ್ಕ್ರೈಬರ್ಸ್. ಓಕೆ. ಇದು ಅದೇ ಅಜ್ಜಿ ಆದರೆ ಈಗ ಯಾವುದು ಹಳೆ ಕಾಲದ ಏನಾದರೂ ಹೇಳ್ಕೊಡ್ತಾರ? ಮಾವಿನಕಾಯಿದು ಆ ಥರದ್ದು ಈ ಥರ ಹೇಳಿಕೊಡ್ತಾರೆ. ಅದು ಒಳ್ಳೆ ಬ್ರೌನ್ ಆಗೋ ತನಕ ಹುರ್ಕೊಳ್ಬೇಕು ನಾವು. ಹೌದಾ? ಓಕೆ. ಅಂದರೆ ಅದು ಗಟ್ಟಿ ಆಗಬೇಕಾ? ಸ್ವಲ್ಪ ಗಟ್ಟಿ ಅಲ್ಲ, ಅದು ಬ್ರೌನ್ ಆಗೋ ತನಕ ಕಲರ್ ಬರ್ತದೆ. ಕಲರ್ ಬರ್ತದೆ. ಓಕೆ. ಅಡಿ ಇಟ್ಕೊಳ್ಬಾರ್ದು, ಎಲ್ಲ ಕಡೆಯಿಂದ ಹೀಗೆ ಸರಿಯಾಗಿ. ಓಕೆ. ನೀರು ಸಾಕಾ ಇದು ಬಿಸಿಯದ್ದು? ನೀರು ಸಾಕು. ಆಫ್ ಮಾಡಲಾ? ಆಫ್. ಈಗ ಬ್ರೌನ್ ಆಯಿತು, ರೆಡಿ ಆಯ್ತಲ್ಲ? ಆಲ್ಮೋಸ್ಟ್ ಕಲರ್ ಕೂಡ ಚೇಂಜ್ ಆಯ್ತಲ್ಲ? ಕಲರ್ ಬ್ರೌನ್ ಕಲರ್ ಬಂದಿದೆ. ಓಕೆ. ಇವಾಗ ನೆಕ್ಸ್ಟು ಈಗ ಇದಕ್ಕೆ ಸಕ್ಕರೆ ಸಕ್ಕರೆ ಆ್ಯಡ್ ಮಾಡ್ತೀರಲ್ಲ? ಓಕೆ. ಸಾಧಾರಣ 1 ಕಪ್ಪಿನಷ್ಟು ಉಂಟಲ್ಲ? 1 ಕಪ್ಪಿನಷ್ಟು ಉಂಟು. ಓಕೆ. ಅದರಲ್ಲಿ ಒಂದು 3/4 ಕಪ್ ಸಾಕಾಗ್ತದೆ. ಸಾಕಾಗಲ್ಲ? ಓಕೆ. ಇದಕ್ಕೆ ನಾವೀಗ ನೀರು ಆ್ಯಡ್ ಮಾಡ್ತೀವಿ. ಓಕೆ. ಈಗಲೂ ಹಾಕ್ಲಾ? ಸ್ವಲ್ಪ ಓಕೆ. ಹಾಕಬೇಕಾ? ಹಾಕಿ. ಓ, ನೀರು ಕೂಡ ಸ್ವಲ್ಪ ಹಾಕ್ಲಿಕ್ಕಲ್ಲ? ಇನ್ನು ಸ್ವಲ್ಪ ಹಾಕಿ. ಓಕೆ. ಸ್ವಲ್ಪ ಆ್ಯಡ್ ಮಾಡಿ. ಇದು ನಾವು ನೀರು ಹಾಕುವಾಗ ಮಿಕ್ಸ್ ಮಾಡೋದಿದ್ರೆ ಗಂಟು ಹಿಡಿತದೆ, ಗಂಟು ಹಿಡಿಲಿಕ್ಕೆ ಬಿಡಬಾರ್ದು. ಓಕೆ. ನೀರು ನೋಡ್ಕೊಂಡು ಹಾಕಬೇಕಲ್ಲ? ಸ್ವಲ್ಪ ನೀರು ಸ್ವಲ್ಪ. ಓಕೆ. ಸಾಕು ಅಷ್ಟು ಸಾಕು. ಹೌದಾ? ಓಕೆ. ಇದು ಡ್ರೈ ನೋಡಿ, ಡ್ರೈ ಆಗ್ತಾ ಉಂಟು. ಹೌದು. ಎಸ್. ಪಾಕ ಕೂಡ ಚೆನ್ನಾಗಿ ಹಿಡಿದಿಲ್ಲ. ತುಪ್ಪದಲ್ಲಿ ಒಳ್ಳೆ ಫ್ರೈ ಆಗಬೇಕು ಗೋಧಿ ಹಿಟ್ಟು. ಹೌದು. ರೆಡಿ ಆಯಿತು ಆಲ್ಮೋಸ್ಟ್. ಓಕೆ. ಗೋಡಂಬಿ ಆಮೇಲೆ ಲಾಸ್ಟಿಗೆ ಹಾಕೋದಾ? ಈಗ ಹಾಕ್ಕೊಳ್ಬೋದು. ಈಗ ಗೋಡಂಬಿ ದ್ರಾಕ್ಷಿಯನ್ನು ಇದಕ್ಕೆ ಹಾಕೋದು. ಗೋಡಂಬಿ ಹಾಕಿದ ನಂತರ ರೆಡಿ ಅಂತಲ್ಲ? ಎಸ್. ಈಗ ನಾವು ಇದನ್ನು ಆಫ್ ಮಾಡ್ಕೊಳ್ಬೋದು. ಆಫ್ ಮಾಡೋದಾ? ಓಕೆ. ಆಲ್ಮೋಸ್ಟ್ ರೆಡಿ ಅಲ್ಲ? ಇನ್ನು ಸರ್ವ್ ಮಾಡಲಿಕ್ಕೆ ಬೇಕಲ್ಲ? ಓಕೆ. ಬಿಸಿ ಬಿಸಿಯಾದ ಗೋಧಿ ಹಲ್ವಾ, ಗೋಧಿ ಕೇಕ್ ರೆಡಿ. ಬಿಸಿಯಾದ ಗೋಧಿ ಕೇಕ್ ರೆಡಿ. ಬಿಸಿಯಾದಂಥ ಗೋಧಿ ಕೇಕ್ ರೆಡಿ ಅಲ್ಲ? ಇದರ ಜೊತೆ ಒಂದು ಟೀ ಎಲ್ಲ ಇದ್ದರೆ ಫುಲ್ ಖಾಲಿ ಮಾಡ್ಬೋದು ಅಂತ. ಹಾಗಾಗಿ ನೀವು ನಾರ್ಮಲ್ ಆಗಿ ಇದಕ್ಕೆ ತುಪ್ಪ ಜಾಸ್ತಿ ಹಾಕಿದ್ರಲ್ಲ? ತುಪ್ಪ ಮತ್ತು ಗೋಧಿ ಹೊಡಿದ್ರೆ ಮತ್ತು ಸಕ್ಕರೆ ಇದು 3 ಐಟಮ್ ಇದ್ದರೆ ಗೋಧಿ ಹಲ್ವಾ ರೆಡಿ ಮಾಡ್ಬೋದಲ್ಲ? ಓಕೆ. ಟೇಸ್ಟ್ ನೋಡೋದಾಗಿದೆ. ಓಕೆ. ಕೀರ್ತೇಶ್ ಅವರು ಸಾಕಾಗಿರುವಂತಹ ಗೋಧಿ ಹಲ್ವಾ ರೆಡಿ ಮಾಡಿಕೊಟ್ಟಿದ್ದಾರೆ. ಸಾಕಾಗಿ ಉಂಟು, ಘಮ ಘಮ ಅಂತ ಏನು ತುಪ್ಪ ಹಾಗೆ ಹೊಡಿದುಂಟು ಮೂಗಿಗೆ. ನಾನಂತೂ ಟೇಸ್ಟ್ ಮಾಡೋಕ್ಕೆ ಕಾಯ್ತಾ ಇದ್ದೇನೆ. ನಾನು ಟೇಸ್ಟ್ ಮಾಡೋಕ್ಕೆ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೋಬೋದು. ಗೋಧಿ ಕೇಕ್ ತಯಾರಿಸೋ ವಿಧಾನ. ಮೊದಲು ಬಾಣಲಿಗೆ ಸ್ವಲ್ಪ ತುಪ್ಪ ಹಾಕಿ ಗೋಡಂಬಿ ದ್ರಾಕ್ಷಿಯನ್ನು ಹುರಿದಿಟ್ಟುಕೊಳ್ಳಿ. ನಂತರ ಇನ್ನಷ್ಟು ತುಪ್ಪ ಹಾಕಿಕೊಂಡು 1 ಕಪ್ ಗೋಧಿ ಹಿಟ್ಟನ್ನು ಘಮ ಬರುವವರೆಗೂ ಹುರಿಯಿರಿ. ಗೋಧಿ ಹಿಟ್ಟು ಕಂದು ಬಣ್ಣ ಬಂದ ನಂತರ 3/4 ಕಪ್ನಷ್ಟು ಸಕ್ಕರೆ, ಸ್ವಲ್ಪವೇ ಬಿಸಿ ನೀರು ಸೇರಿಸುತ್ತಾ ಕೈ ಬಿಡದೆ ತಿರುವುತ್ತಾ ಬೇಯಿಸಿ. ಕೊನೆಯಲ್ಲಿ ಹುರಿದಿಟ್ಟ ಗೋಡಂಬಿ ದ್ರಾಕ್ಷಿ ಸೇರಿಸಿ ಬೆರೆಸಿ. ಈಗ ಬಿಸಿಯಾದ ಗೋಧಿ ಕೇಕ್ ತಯಾರು. ಎಸ್ ಕೀರ್ತೇಶ್ ಅವರೇ, ಈಗ 2 ಡಿಶ್ ಕೂಡ ರೆಡಿ ಆಗಿದೆ. ಒಂದು ಸ್ವೀಟ್, ಇನ್ನೊಂದು ಖಾರ. ಯಾವ್ದು ನೋಡು ಫಸ್ಟಿಗೆ? ಟೇಸ್ಟ್ ಖಾರ ನೋಡೋಣ? ಓಕೆ, ತಗೊಳ್ಳಿ ನೀವು. ಬಿಸಿಯಾಗಿದೆ ಅಲ್ಲ? ಓಕೆ. ಇದಂತೂ ಸಾಕಾಗುಂಟು. ಮಸಾಲೆ ಹಾಗೆ ಪಕ್ಕ ಆಗೋದಿದೆಯಲ್ಲ? ಟೇಸ್ಟ್ ಕೂಡ ಹಾಗೆ ಉಂಟಲ್ಲ? ಚೆನ್ನಾಗುಂಟು. ಹೀಗೆ ತಿನ್ಬೋದಲ್ಲ? ಇಲ್ಲಾಂದರೆ ಊಟದ ಜೊತೆ ಕೂಡ ಸಾಕಾಗಿಂಟು. ಈಗ ಇನ್ನೊಂದು ಸ್ವೀಟ್ ಮಾಡ್ತಾ ಇದ್ದಲ್ಲ, ಗೋಧಿ ಕೇಕ್, ಗೋಧಿ ಹಲ್ವಾ ಅಲ್ಲ? ಹಾಂ.
ಇದಂತೂ ಸಕ್ಕತ್ತಾಗಿದೆ. ಸ್ವೀಟ್ ತಿನ್ನೋರಿಗೆ ಇದಂತೂ ಹೇಳಿ ಮಾಡಿಸಿದಲ್ಲ. ನಾವು ಒಂದು ಪೂಜೆಗೆಲ್ಲ ಈ ಥರ ತಿಂತೇವೆ ನೋಡಿ, ಸ್ವಲ್ಪ ಅದೇ ಥರ ಟೇಸ್ಟ್ ಬಂದಿದೆ. ಏನು ಸತ್ಯನಾರಾಯಣ ಪೂಜೆಗೆಲ್ಲ ಅದೇ ಥರ ಟೇಸ್ಟ್ ಬಂದಿದೆ, ಸಾಕಾಗಿದೆ. ನಾವು ಮನೆಯಲ್ಲೇ ಈ ಥರ ಸ್ಪೆಷಲ್ಲಾಗಿ ರೆಡಿ ಮಾಡ್ಕೊಳ್ಳೋದು. ಹೇಗೆ ಅನ್ನಿಸ್ತು ನಮ್ಮ ಈ ಒಂದು ಕಾರ್ಯಕ್ರಮ ಒಂದು 2 ಡಿಶ್ ಮಾಡಿ? ಖುಷಿ ಆಯಿತಾ? ನಮಗೆ ಕೂಡ ಅಂದರೆ ಈ ಥರ ಸ್ಪೆಷಲ್ಲಾಗಿ 2 ಡಿಶ್, ಅದು ಏನು ಹುಡುಗರು ಅಡುಗೆ ಮಾಡ್ತಾ ಇದ್ದಕ್ಕೆ ನಮಗೆ ಇನ್ನೂ ಖುಷಿ. ಹಾಗಾಗಿ 2 ಡಿಶ್ ಹೇಳ್ಕೊಡೋದಕ್ಕೆ ನಮ್ಮ ಈ ಒಂದು ಕಾರ್ಯಕ್ರಮ ಬಂದು ನಮ್ಮ ವೀಕ್ಷಕರಿಗೆ 2 ಡಿಶ್ ಹೇಳ್ಕೊಡೋದಕ್ಕೆ ನಿಮಗೆ ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಅವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್, ಹಾಗೆಯೇ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ ಇವರ ಕಡೆಯಿಂದ ಒಂದು ಗಿಫ್ಟ್. ಥ್ಯಾಂಕ್ ಯು. ಓಕೆ, ಕೀರ್ತೇಶ್ ಅವರು ಸಾಗಲಾಗಿರುವಂತಹ ಚಿಕನ್ ಚಿಲ್ಲಿ ಡ್ರೈ ಮತ್ತು ಗೋಧಿ ಹಲ್ವಾ 2 ಕೂಡ ಟೇಸ್ಟಿಯಾಗಿ ಮಾಡಿದ್ದಾರೆ, ಸಾಗಲಾಗಿ ಮಾಡಿದ್ದಾರೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿದ್ದ ಹೇಳ್ತಾ ಇರುತ್ತೆ ಸಂಚಿಕೆ ಇಲ್ಲಿ ಏನಿಸ್ತಾ ಇದ್ದಾರೆ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ. ರೈಸ್ ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್. ಪೋಸ್ಟ್ ಮ್ಯಾನ್ ತೂರ್ದಾಲ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಮೆಕಾಯ್ ಹೋಮ್ ಅಪ್ಲಯನ್ಸಸ್ ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್ ಹಾಗೂ ಐಶ್ವರ್ಯ KT ಸ್ಪೆಷಾಲಿಟಿ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.